ಶುಭ ದಿನ ಮಾತಿರಲ್ಲ. ಶುಭ ದಿನ ಎಲ್ರಿಗೂ. ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಕನ್ನಡದಲ್ಲೇ ಸ್ವಲ್ಪ ಮಾತಾಡಿ, ಜಾಸ್ತಿ ಇಲ್ಲಾಂದ್ರೆ ಕನ್ನಡದಲ್ಲೇ ಸ್ವಲ್ಪ ಮಾತಾಡಿ ಅಂತ. ಸೊ ಹಾಗಾಗಿ ಸ್ವಲ್ಪ ಕನ್ನಡದಲ್ಲೇ ಮಾತಾಡೋಣ ಅಂದ್ಕೊಂಡಿದ್ದೀನಿ. ತುಳು ಕನ್ನಡ ವ್ಲಾಗ್ ಮಾಡೋಣ, ಓಕೆನಾ? ಸೊ ಇನ್ನು ತುಳು ಸಬ್ಸ್ಕ್ರೈಬರ್ನಾಗಲಿ ಬೇಜಾರು ಅಪ್ಪುಜಿಂದೇನುವೆ ಅದಕ್ಕೆ ಮಣ್ಣ ಕ್ಲಾತ್ ರಿಕ್ವೆಸ್ಟ್ ಮಲ್ಪನಾಗ ಹಾಕ್ಲಾಗ್ಲ ಚೂರು ನಮ್ಮ ಅದು ಮೊಕ್ಕೆ ಮಲ್ಪನಾಗ ನಮ್ಮಲ್ಲ ಮೊಕ್ಕೆ ಕೊರಡತ್ತೆ. ಸೊ ಬೇಜಾರು ಮಲ್ತೊಂಜಾರಿಂದು ಎನ್ನುವೆ. ಸೊ ಇವಾಗ ಬೆಳಿಗಿನ ತಿಂಡಿ ಆಗ್ತಾ ಇದೆ ನಂದು. ಕಲ್ಲಿನ ಕಾವಲಿಯ ರೊಟ್ಟಿ ಹಾಗೂ ಹತ್ತಿಕಾಯಿ ಅಂತ ಹೇಳ್ತಾರಲ್ಲ, ಹತ್ತಿದ ಕಾಯಿ ತುಳುಟು, ಅದರ ಪಲ್ಯ ಎಷ್ಟು ಚಂದ ಆಗತ್ತೆ ಅಂದರೆ, ನಾನು ಫಸ್ಟ್ ಟೈಮ್ ತಿಂತಿರೋದು ಇದು, ಇಷ್ಟರವರೆಗೆ ತಿಂದಿಲ್ಲ. ಹತ್ತಿಕಾಯ್ದು ಪಲ್ಯ ಸುಕ್ಕ ಟೈಪ್ ಮಾಡೋದು, ನೋಡ್ಬೋದು ನೀವು. ನೋಡಿ ಸುಕ್ಕ ಟೈಪು ತುಂಬ ಚಂದ ಆಗತ್ತೆ ತಿನ್ಲಿಕ್ಕೆ ಅಲ್ಲ ಪ್ರಜ್ಜು? ಪ್ರಜ್ಜು ಅವರಿಗೆ ವಾಷಿಂಗ್ ಮಿಷಿನ್ ಬಂದಿದೆ, ನಾನು ಹೋಗಿ ನೋಡೇ ಇಲ್ಲ, ನೋಡ್ಬೇಕಷ್ಟೇ. ಪ್ರಜ್ಜು ಶಾಲೆಗೆ ಒಬ್ರು ಬಂದಿದ್ರಂತೆ, ಎಂತ ಸರಿ ಮಾಡ್ಲಿಕ್ಕೆ ಅಂತ ಗೊತ್ತಿಲ್ಲ. ಅವರು ಪ್ರಜ್ಜು ಅನ್ನು ಕೇಳಿದ್ರಂತೆ, ರಾಜಕೇಂದ್ರ ಪ್ರಜ್ಜು ಅಲ್ಲ ಬೊಕ್ಕಲಿನ ನಾಚಿಗೆ ಸೊಡ್ಡು ಅಲ್ಲ, ಹಾಗೆ ನಾಚಿಗೆಗೆ ಇದ್ದರಿದ್ದ ನಾಚಿಗೆ. ನಾನಿನ್ನ ನೋಡಿದೆ ಹಿಂಗೆ ಗೊತ್ತು ನಂಡಿ ಗೊತ್ತಾಯ್ತು. ಆಮೇಲೆ ಸಾವರ್ಕ ದಾದೆ ತಿಂಡಿ ಅಂದ ಆಂಡ ಬೇಲೆ ಮುತ್ತ ಕಣೆಯನ್ನು ಕೂಡ ಕಮ್ಮ ಶಾಲೆಗೆ ಯಾರು ಬಂದಿದ್ರು, ಅವನಂತ ಕೇಳಿದ್ರದ್ದು. ನಾನು ನಿನ್ನ ನೋಡಿದ್ದೇನೆ, ನಿನ್ನದು ಗುರ್ತ ಉಂಟು ನನಗೆ. ಬನ್ನಿಯಾ? ಓ ಹಲೋ ಹಲೋ, ನಾನು ತಿಂಡಿ ತಿನ್ನೋದಿಲ್ಲ. ಹಾಗೆ ಡ್ಯಾನ್ಸ್ ಬಿದ್ದಾಳೊಂದಿಲ್ಲ ಅಲ್ಲ, ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ, ಹೀಗೆ ಹೊರಡ್ತಾ ಇದ್ದಾಳೆ. ರಾಧದೆ ತಿಂದಿದ್ದೀನಿ ಬಂದಿದ್ರಂತೆ. ನಾನೆಲ್ಲ ನೋಡಿದ್ದೀನಿ, ನೀನು ಲಕ್ಷ್ಮೀ ವೃಂದಾವನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತೀಯಲ್ಲ, ನಿಂದು ಪರಿಚಯ ಉಂಟು ನನಗೆ ಅಂತ ಹೇಳಿದ್ರಂತೆ. ಅದಕ್ಕೆ ಅವನು ಬಂದು ನನಗೆ ನಿಮ್ದು ಎಂತ ಫೇಮಸ್ ಆಂಟಿ ಅಂತ ಹೇಳಿದ್ರು ಅಲ್ಲ, ಕೃಷ್ಣನಿಗೆ ಕೃಷ್ಣ ನನ್ಗೆ ಹೇಳಿದ್ರಂತೆ. ಕೃಷ್ಣ ನನ್ಗೆ ಕೇಳಿದೆ ಅಂತ ಹೇಳಿದ್ರು. ಫೇಮಸ್ ಅಂತ ಇಲ್ಲ, ಇಲ್ಲೇ ಹತ್ತಿರದವ್ರು ಅನ್ಸತ್ತೆ ಅಲ್ಲ. ಹಂಗ ಪ್ರಜ್ಜು ಅವರಿಗೆ ವಾಷಿಂಗ್ ಮಿಷಿನ್ ಬಂದಿದೆ, ಹೋಗಿ ನೋಡ್ಬೇಕು. ಆಮೇಲೆ ಸ್ವೀಟ್ ಉಂಡು ಕೃಷ್ಣ ಅಳ್ತಿದ್ದಾನೆ, ಅವನು ಹೋಗ್ತಾನೆ ಡ್ಯಾನ್ಸ್ಗೆ. ಅದು ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಸ್ವಲ್ಪ ಕನ್ನಡದಲ್ಲಿ ಮಾತನಾಡಿ, ತುಂಬಾ ಇಲ್ಲಾದ್ರೂ ಸ್ವಲ್ಪ ಮಾತನಾಡಿ. ಹನಿ ನೋಡಿ ರೆಡಿ ಆಗಿ ಹೌದು ಅಂದ ಜೀನ್ಸ್ ಪ್ಯಾಂಟ್ ಪಾಡುನೇ ಇದ್ದ ತೊನ್ನಿ ಮಾತ್ರ ಗಾಡಿ ಹಿಡಿದಿದ್ದು ಪೂಜೆ ಅನ್ಪೆರಾಗ ಇದೆತ್ತೊಂದಾಗನೆ ಪನ್ನೋಡು ದೆತ್ತೊಂದಾಗ ಪಂತುಜಲ್ಲ ಅವ ಇಷ್ಟು ಹೆಜ್ಜೆಯಿಂದ ದೆತ್ತೊಂದಾಗ ಪಂತರಪ್ಪ ಅಚ್ಚ ಬೊಡ್ಚಿಗೆ. ಅಷ್ಟು ಚಂದ ಕಾಣ್ತದೆ ನಾಟಕ ಬೇರೆ. ಪಪ್ಪನಟ್ಟು ಪೋ, ಅಪ್ಪನ ಜೊತೆ ಹೋಗ್ತಾಳೆ ಇವತ್ತು, ತಗೊಳ್ಳಿ. ಇವನ್ ನೋಡಿ ಅಳ್ತಿದ್ದಾನೆ. ಮಸ್ತ್ ಜನ ರಿಕ್ವೆಸ್ಟ್ ಅಂತ. ರಾಧಾಕೃಷ್ಣ ಬೊಕ್ಕ ನೆಕ್ಕು ಬೈ ಉಬಾರ್ ಡ್ಯಾನ್ಸ್ ಅನಸ್ಪುರ ದಾಳ ಇಜ್ಜಿ ಅವಳು ಮಕ್ಕಳು ಬರ್ಪೇರು ಪೊಲೀಸ್ ನಾಕಿ ಲಾಕ್ಡೌನ್ ಅಂತ. ದೂರ ಪಿದಾಡ್ನಿ ಕೃಷ್ಣ ಕಂಚಿಪು ಏರ್ಪುರ
ಇದಾಯ್ತಾ ಡ್ಯಾನ್ಸ್ ಉಂಟ ನಿಕ್ ದಾದ ಶಾಲೆ ಹನಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಉಂಡು ಅಂಚ ಹನಿ ಪಿದಾಡಿ ಅಲ್ಲ ಕೃಷ್ಣ ಎಲ್ಲ ಬುಲ್ತಾ ಎಲ್ಲ 23ಗೆ ಕೆಸರು ಗದ್ದೆ ನಮ್ಮ ಅಂಚ ಇತ್ ಸಲ 10 ವರ್ಷದ ಅಂಚ ಗಮ್ಮತ್ತುಂಡು ಡ್ಯಾನ್ಸ್ ಪೂರ ಉಂಡು ಜೋಕ್ಲೆಗ್ ಕೃಷ್ಣ ಬೊಡ್ಚಿ ಪಂಡಕ್ಕೆ ನೆಜ್ಜಿ ఒక ಹಠ ಮಲ್ತೆ ಅಂಚ ಕಡುಪುಡ್ನಿ ಮೂಲ್ ಶಾಲೆಡ್ ಕೈತಾಲ್ ఒక ಹಠ ಬುಲ್ತೆಡ ಮಿನಿಯರ ನಾಂಡಲ ಕಡುಪುಡ್ದೆಲ್ಲ ತೊಂಬರ್ಪು ನಾನು ಪನ್ನೀರ್ ಕಡುಪುಡ್ಲ ಪನ್ನೀರು ಮೇರೆ ಅಂಚ ಅತ್ತ ಕೃಷ್ಣ ಮೂಲತ್ತ ದೀಪನ ಕೊಟ್ಟು ಪಿಕಾಸ್ ಪೂರ ಪತ್ತಂಬ ಉಲ್ಲೇರು ಬೇಲೆ ಉಂಡವು ಲೈಕ್ ಖುಷಿ ಆಪುಣ ನಮ್ಮಲ್ಪನತ ಕೆಸರು ಗದ್ದೆ ತಜ ಬರ್ಪೇರು ಊರ್ದಕ್ಲು ಪೂರ ಬರ್ಪೇರು ಫೋಂಡ ಬ್ಲಾಗ್ ಪೂರ ಮನ್ಪುಗಲ್ತ ನೆನೆ ಪತಂದು ಜಿತ್ತು ಬಾಯ್ ಕೃಷ್ಣ ಬಾಯ್ ಅನ್ನ ಭತ್ತ ಅಂತ ಪೊರ್ತುಡು ಕೃಷ್ಣ ಎಲ್ಲ ಹನಿ ಎಲ್ಲ ಬತ್ತೇರು ಮಧ್ಯಾಹ್ನ ಬಂದ್ರು ಕೃಷ್ಣ ಮತ್ತೆ ಹನಿ ಹನಿ ಮೊನ್ನೆ 2 ದಿನ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಇತ್ತು ಎಂತ ಕಪ್ಪಾಗಿದ್ದಾಳೆ ನನ್ಗಿಂತ ಕಪ್ಪಾಗಿದ್ದಾಳೆ ಮಲ ಇದೆ ಬಾಗಿಡ್ಡೆ ಅದು ಬಿಳಿಯೇ ಕಾಣ್ತದೆ ನಿಮ್ಮ ಸೌಂದರ್ಯದ ರಹಸ್ಯವೇನು ರೆಡ್ಮಿ 10X Pro ಮೊಬೈಲ್ ಫುಲ್ ಇಲ್ಲೆಲ್ಲ ಬ್ಲಾಕ್ ಆಗಿ 2 ದಿನ ಬಿಸಿಲಲ್ಲಿ ಸ್ಪೋರ್ಟ್ಸ್ ಫುಲ್ ಕಪ್ಪ ಅಂದ್ರೆ ಫುಲ್ಲು ಕರೆಂಚಿ ಹೋಗಿದೆ ಮುಖ ಆತ ಕರೆಂಚಿ ಹೋಗ್ತೀನಿ ಮೋನ ಹಣ್ಣಿನ ಬರ್ತದೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೇಳ ಅಮ್ಮ ಕೃಷ್ಣ ಎಲ್ಲ ಮಧ್ಯಾಹ್ನ ಬರ್ತೀನಿ ಕಾಪಿರೈಟ್ ಕ್ಲೈಮ್ ಎಲ್ಲ ಗೊಬ್ಬುದಾನೆ ಪಾಳ್ಗ ಈಗ ಅವಳು ಡ್ಯಾನ್ಸ್ ಮಾಡೋದನ್ನ ನಾನು ಯೂಟ್ಯೂಬ್ಗೆ ಹಾಕ್ಬೇಕಂತ ಅದು ಕಾಪಿರೈಟ್ ಕ್ಲೈಮ್ ಇರುತ್ತೆ ಆಪುಂಡೆ ಇರ್ಬಣ್ಣ ಹೂ ಪದ್ಯನೆಲ್ಲ ಆಪುಂಡೆ ನಾನು ಟೀ ಜೊತೆ ಖಾರ ಕಡ್ಡಿ ಕೃಷ್ಣ ಕೃಷ್ಣ ಮಧ್ಯಾಹ್ನ ಒಂದು ಮಲಗುಂತ ಹೇಳ್ದ ಅವ್ನು ಮಲಗ್ಲೇ ಇಲ್ಲ ಎಷ್ಟು ಬರ್ತಾರೆ ಓ ಕೃಷ್ಣ ಚಂದ ಉಂಟು ಖಾರಗಡ್ಡಿ ಕಡ್ಡಿ ಚಂದ ಉಂಟು ಮಂಜಲ್ ಕಡ್ಡಿ ಚಂದ ಉಂಟು ಮಂಜಲ್ ಕಡ್ಡಿ ಈಗ ಗೊತ್ತಾಗುತ್ತೆ ನೋಡಿ ಎಷ್ಟು ಕಪ್ಪು ಅಂತ ನಂಗಿಂತ ಕಪ್ಪಾಗಿದ್ದಾಳೆ ಹನಿ ಹನಿಗೆ ನಾಡ್ದು 2 ಡ್ಯಾನ್ಸ್ ಉಂಟು 4 ಇದು 4 ಡ್ಯಾನ್ಸ್ ಮತ್ತೆ ಎಂಚ ಪಟಾಕಿ ಪೋರಿ 4 ಡ್ಯಾನ್ಸ್ ಉಂಟಂತೆ ಎಂತ ಮಾಡ್ತಾಳೆ ಟೈಮ್ ಇಲ್ಲ ಅಲ್ಲಿ ಟೋಟಲ್ ಎಷ್ಟು ಡ್ಯಾನ್ಸ್ ಆಗ ಚಮ್ಮಿಗೆ ಡೆಲಿವರಿ ಆಯ್ತು ಹೆಣ್ಣು ಮಗು ಅವಳು ಹೇಳ್ತಾ ಇದ್ಲಲ್ಲ ಮೊನ್ನೆ ನಂಗೆ ಹೆಣ್ಣು ಮಗು ಬೇಕು ಅಂತ ಹೆಣ್ಣು ಮಗುನಾಯ್ತು ಕೃಷ್ಣನಂತೆ ಇವತ್ತು ಬೆಳಿಗ್ಗೆನು ಕೇಳ್ದ ನಿಂಗೆ ತಂಗಿ ಆಗ್ಬೋದು ತಮ್ಮ ಆಗ್ಬೋದು ಅಂತ ಅವ್ನು ತಂಗಿನ ಆಗ್ಬೋದು ಅಂತ ಹೇಳ್ದ ನಂಗೂ ಖುಷಿ ಆಯ್ತು ನಂಗೆ ಹೆಣ್ಮಗು ಅಂದ್ರೆ ಇಷ್ಟ ಅಲ್ಲ ನಂಗೂ ಖುಷಿ ಆಯ್ತು ತಂಗಿ ಇಲ್ಲಿ ಇರ್ತಾಳೆ ಅವಳು ಅಲ್ಲಿಗೆ ಹೋಗ್ತಾಳೆ ನಿಂಗೆ ಇನ್ನೊಂದು ಬೇಕಾ ತಂಗಿ ಬೇಕಿದ್ರೆ ಕೊಡುವ ಬೇಕಿದ್ರೆ ಕೊಡುವ ಬೇಡ ಸ್ವಾದ ಚಿಕ್ಕಿರ ಕಣ್ಣಂಡ ಅಮ್ಮೂರ್ತಿ ಅದ ನಾನೊಂಜಿ ವಾಲೆ ಸ್ವಾದಿದ ಪಂಡಾಂಡು ನಾನೊಂಜಿ ತಂಗಿ ಬೋಡಿಗೆ ಹನಿದ ಕೃಷ್ಣಗ್ಲ ಒಂಜಿ ಸಂಗಿ ಯಾವ್ದ ಕೃಷ್ಣಗಿದ್ದದ ಕೃಷ್ಣಗ ಅಕ್ಕನಕ್ಲತ್ತ ನಿಕ್ಕು ರೆಡ್ಜಲ್ಲ ಆಗಿತ್ತೊಂಜಿ ತಂಗಿ ಬಂದಿರತ್ತೆ ಎಂಕು ನನ್ನ ತಮ್ಮ ಉಂಡು ತಂಗಿ ಹಾಗೆಲ್ಲ ಕತ್ತೆ ಹಾಗೆ ಇನ್ನು ಕೃಷ್ಣ ಇವತ್ತು ಹಾಲು ಕರೆದಿದ್ದು ನೋಡಿ ಬಿಸಿ ಮಾಡಲಿಲ್ಲ
ಫಸ್ಟ್ ನಾನು ದೇವರಿಗಿಟ್ಟು ಆಮೇಲೆ ನಾವು ಯೂಸ್ ಮಾಡುದು. ಅಮ್ಮಿಟ್ಟೆನ ಡ್ಯಾನ್ಸ್ ತುಪರ ಅಡೆ ಕೊನ ಒಡಿಗೆ ಇದೆ ಬಲ್ಲ என்ன டான்ஸ் இது சூப்பர் ಸೂಪರ್ ಬೆಂದಿಷ್ಟು ಪಾಡ್ರೊಂಡು ಡ್ಯಾನ್ಸ್ ಮಾಡ್ತಾನೆ ಸೂಪರ್ ಬೆಂದಿಷ್ಟು ಪಾಡ್ರೊಂಡು ಎಂಕು ಅಪ್ಪ ಗಿರ್ನ ಕಾಪಿರೈಟ್ ನಾ ತಿಂಡಿ ವಚ್ಚಾಗಿ ಹುಷಾರಾಗಿದ್ದಾರೆ ಅಂತಂತದಾಲಪ್ಪಿದ್ವಿ. ಈಗ ಸ್ನಾನ ಕೂಡ ಅಷ್ಟೇ ನಾನು ನೀರು ಇಟ್ಬಿಡ್ತೇನೆ ಅದೇ ಬಕೆಟಲ್ಲಿ ತಗೊಂಡೋಗಿ ಉಂಟು ಬಕೆಟಲ್ಲೇ ನೀರು ಹಾಕಿಡ್ತೀನಿ ಮತ್ತೆ ಅವರು ಬಂದು ಸ್ನಾನ ಮಾಡ್ತಾರೆ. ಇನ್ನು ಕನ್ನಡನೇ ಚೇಂಜ್ ಆಗ್ತೀನಿ, ಕನ್ನಡ ಪಾತ್ರಂತೆ ಅಂತ. ಆಕ್ಚುಲಿ ನಾನು ಈ ಕನ್ನಡ ಅಲ್ಲ ಮಾತಾಡುದು, ಕನ್ನಡ ಆಗಿದೆ ಕನ್ನಡ ಮಾತಾಡದೆ ನಮ್ಮ ಕನ್ನಡ ಹೀಗೆ ನಮ್ಮ ಕನ್ನಡ ಈಗ ಮಾತಾಡದೆ ಈಗ ಕುಡ್ಲ ಕನ್ನಡ ಆಗಿದೆ. ಇನ್ನು ಅಮ್ಮನ ಮನೆಗೆ ಹೋದ್ರೆ ಸರಿಯಾಗುತ್ತೆ. ಅಮ್ಮನ ಹತ್ರ ಎಲ್ಲ ಮಾತಾಡುವಾಗ ಸರಿ ಮಾತಾಡ್ತೀನಿ, ಅಮ್ಮನ ಹತ್ರ ಎಲ್ಲ ಮಾತಾಡುವಾಗ ಸರಿ ಮಾತಾಡ್ತೀನಿ, ಅಮ್ಮನ ಜೊತೆ ಮಾತಾಡುವಾಗೆಲ್ಲ ಸರಿ ಮಾತಾಡ್ತೀನಿ. ಇವಾಗ ಅದು ತುಂಬಾ ದಿನ ಗ್ಯಾಪ್ ಆಯ್ತಲ್ಲ ಕನ್ನಡದಲ್ಲಿ ಮಾತಾಡದೆ, ಸೊ ಹಾಗಾಗಿ ಕರೆಕ್ಟ್ ಪೂರ ಕರೆಕ್ಟ್ ತುಂಬಾ ದಿನ ಆಯ್ತಲ್ಲ, ಹಂಗಾಗಿ ಸ್ವಲ್ಪ ಆ ಕಡೆ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರು ಕನ್ನಡ ಮಾತಾಡಿ ಅಂತ. ಸೊ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರು, ಅದಕ್ಕೋಸ್ಕರ ಕನ್ನಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ತುಳುನಾಡು ಜನ ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ, ಕನ್ನಡ ಮಾತಾಡಿ ಅಕ್ಕ ಅಂತ. ಸೊ ಹಾಗಾಗಿ ಕನ್ನಡ ತುಳು ಮಿಕ್ಸ್ ಅಲ್ಲ ಮಿಕ್ಸ್ ಹಂಗೆ. ಮತ್ತೆ ನೀವಷ್ಟೇ ನಾನು ಕನ್ನಡ ಮಾತಾಡ್ತೀರಲ್ಲ, ಮಿಡ್ಲು ಮಧ್ಯೆ ತುಳು ಮಾತಾಡ್ತೀನಿ. ನಿಮ್ಗೆ ಅವಾಗ ಅರ್ಥ ಆಗತ್ತೆ ತುಳು ಲ್ಯಾಂಗ್ವೇಜ್ ಕೆಲವೊಂದು, ನಿಮ್ಗೆ ತುಳು ಕಲ್ತಾಗೂ ಆಗತ್ತೆ. ಸೊ ನನ್ನಿಂದಾಗಿ ನೀವು ತುಳುನು ಕಲಿಬಹುದು. ಓಕೆ ಓಕೆ ಅಲ್ವಾ? ಓಕೆ ಹೆಂಗ್ ಗೊತ್ತುಂಟ ಹನಿಯ ಕನ್ನಡ ನೋಡಿ. ಆಕ್ಚುಲಿ ನಂದು ಫಸ್ಟ್ ವಿಡಿಯೋಸ್ ಎಲ್ಲ ಕನ್ನಡನೇ, ಅದನ್ನೊಮ್ಮೆ ನೋಡಿ. ಅಲ್ಲಿ ನನ್ನ ಕನ್ನಡ ಚೇಂಜ್ ಉಂಟು. ಈಗ ಎಂತಕ್ಕೆ ಈ ಕನ್ನಡ ಎಂತಕ್ಕೆ ಸಾರಿ ಯಾಕೆ ಈ ಕನ್ನಡ ಬರುತ್ತುಂಟು ಅಂತ ಖಂಡಿತ ಗೊತ್ತಿಲ್ಲ ನಂಗೆ. ಆಶ್ಚರ್ಯ ಆಗ್ತುಂಟು ಈ ಕನ್ನಡ ಯಾವಾಗ ಕಲ್ತೆ. ಬರ್ತುಂಟು ಇದೊಂದು ನೋಡಿ, ಎಷ್ಟು ಹಾಕಿದ್ರು ಇಲ್ಲ ಇದದು ಕೋರಸ್ ಕೊರ್ಪುನ ನಾಯಿ ಹಳೆದಿನ ಹುಷಾರಿಜ್ಜಂಡು ಕೋಡೆ ರಾತ್ರಿ ಬೇನೆ ಕೆಕ್ಕಿಲ್ ಬೇನೆ ಎಂದು ಪಗ್ಗಲ್ ಸರಿ ಇಪ್ಪಲ್ಲ ರಾತ್ರಿ ನಂಗೆ ಶುರು ಆಪುಂಡು. ಆಸ್ಪತ್ರೆಯಲ್ಲಿ ತಂಪೋಲೆ ಪಂತ ಬೆಂಬಿರ್ ಬರ್ಪೇರೆ ಇದ್ದೀರ ನನ್ನ. ಓಕೆ ಬೊಕ್ಕ ಶಾಪುರ ಪಡೆದು ಬೊಕ್ಕ ತಿಕ್ಕೋಣ, ಮತ್ತೆ ಸಿಗ್ತೇನೆ, ಮತ್ತೆ ಸಿಗೋಣ ನಾವು. ಕೆಸರಗದ್ದೆ ಅಲ್ಲ 10 ತಾರೀಕಿಗೆ ಕೆಸರಗದ್ದೆ, ಅದಕ್ಕೆ ಅದು ಬುಕ್ಕಲ್ಲಿ ಕೆಸರಗದ್ದೆ ಬುಕ್ಕಲ್ಲಿ ಬರ್ತಿದ್ದಾರೆ, ಅದಕ್ಕೆ ಇವರಿಗೆ ನನ್ನ ಹೆಸರುಂಟು ಮಹಿಳಾ ಸಮಿತಿಯಲ್ಲಿ. ನಾನು ಹೇಳಿಲ್ಲ, ನನ್ನ ಹೆಸರು ಹಾಕಿದ್ದಾರೆ. ಹೆಸರು ಹಾಕಿದವರಿಗೆಲ್ಲ 5 ಬುಕ್ ಅಂತೆ. ಸೊ ಇದು 5 ನಾನು ಎಂತ ಮಾಡ್ತೀನಿ ಪರಿಪೊಡ್ಚಿ ಪತ್ತು ನಂಚನೆ 5 ಬುಕ್ ಉಂಟು. 5ರಲ್ಲಿ ನಾನು ಇಷ್ಟರವರೆಗೆ ತಗೊಂಡಿದ್ರಲ್ಲಿ ಒಂದು ಕೂಡ ನನಗೆ ಸಿಕ್ಕೇ ಇಲ್ಲ. 5 ಬುಕ್ ಉಂಟು. ನೀವು ಬೇಕಾದ್ರೆ ಒಂದೊಂದು ತಗೊಳ್ಳಿ, ದುಡ್ಡು ನನ್ನ ಅಕೌಂಟಿಗೆ ಕಳಿಸಿ. ಒಂದು ವೇಳೆ ನಿಮ್ಗೆ ಬಂದ್ರೆ ನಾನು ನಿಮ್ಗೆ ಹೇಳ್ತೇನೆ. ಓಕೆನಾ? 10 ರೂಪಾಯಿ ಅಷ್ಟೇ, ಒಂದು ಪೇಜಿಗೆ 10 ರೂಪಾಯಿ, ಒಂದು ಬುಕ್ಕಿಗೆ 100 ರೂಪಾಯಿ. ನನ್ನ ಹತ್ರ 5 ಬುಕ್ ಉಂಟು. ಸೊ 5 ಬುಕ್ ಅಲ್ಲಿ ಯಾರಿಗೆಲ್ಲ ಒಂದೊಂದು ಬುಕ್ ತಗೊಳ್ಳೋದಾದ್ರೆ ತಗೊಳ್ಳಿ. ಸೊ 5 ಬುಕ್ ಉಂಟು, 500 ರೂಪಾಯಿ ಆಗತ್ತೆ. ಸೊ ಯಾರಿಗೆ ಬೇಕು ಅಂತ ಹೇಳಿ, ಅದರಲ್ಲಿ ಪ್ರೈಸ್ ಬಂದ್ರೆ ನಾನು ನಿಮ್ಗೆ ಹೇಳ್ತೇನೆ. ಓಕೆನಾ? ನೋಡುವ ಈ ಸಲ ನಿಮ್ಗೆ ಅದು ಸಿಗತ್ತ ನನ್ನ ಕಡೆಯಿಂದ ಅಂತ. ನಾನು ಇಷ್ಟವರೆಗೆ ತಗೊಂಡು ಒಂದು ಪ್ರೈಸ್ ಸಿಕ್ಕಿಲ್ಲ. ಎಷ್ಟು ವರ್ಷ ಇದು? 10ನೇ ವರ್ಷ. 10 ವರ್ಷದಲ್ಲಿ ನನ್ಗೆ ಒಂದ್ಸಲ ಸಿಕ್ಕಿಲ್ಲ. ಸೊ ಅವರಿಗೆ ಪಚ್ಚೂರ್ದು ಲಕ್ಕಿ ಅಂದ್ರೆ ಲಕ್ಕಿ. ಅವ್ರಿಗೆ ಒಂದು ಉಂಗ್ರ ಸಿಕ್ಕಿದೆ ಮೊನ್ನೆ. ಅವರು ತಿಂಗಳು ಸ್ಕೀಮ್ ಕಟ್ತಾರೆ ವನಜಕ್ಕ, ಪಚ್ಚ ಹೆಸರಲ್ಲಿ ಹಾಕಿದ್ದು. ಅದರಲ್ಲಿ ಅವರಿಗೆ ಒಂದು ಡ್ರಾ ಆಯ್ತು ಮೊನ್ನೆ. 3800 ರೂಪಾಯಿನ ಕಟ್ಟಿದಷ್ಟೇ. ಬಟ್ ಅವರಿಗೆ 14,000 ಟಿವಿ ಸಿಕ್ತು. ಟಿವಿ ಬದಲು ಅವರು ವಾಷಿಂಗ್ ಮಿಷಿನ್ ತಗೊಂಡ್ರು. ತುಂಬಾ ಚೆಂದ ಉಂಟು ವಾಷಿಂಗ್ ಮಿಷಿನ್. ಮತ್ತೆ ಹೋಗಿ ತೋರಿಸ್ತೀನಿ ನಾನು. ಸೊ ಅವ್ರದ್ದಾದ್ರೂ ಲಕ್ 2 ಸಲ ಇತ್ತು, ನನ್ಗೆ ಒಂದ್ಸಲನೂ ಇಲ್ಲ. ಸೊ ಹಾಗಾಗಿ 5 ಬುಕ್ ಉಂಟು. ಬುಕ್ಕಿನ ನಿಮ್ಗೆ ಯಾರಿಗೆ ಬೇಕು ಅಂತ ಹೇಳಿ ಅಮೌಂಟು ನನ್ನ ಅಕೌಂಟಿಗೆ ಹಾಕಿ. ನೀವು
ತಗೊಳ್ಳೋದಾದರೆ. ಸೊ ಹಾಕಿದರೆ ಮತ್ತೆ ಪ್ರೈಸ್ ಬಂದರೆ ನಾನು ನಿಮ್ಗೆ ಹೇಳ್ತೀನಿ, ಯಾಕಂದರೆ ಅದು ಪುಸ್ತಕ ನನ್ನ ಹತ್ರನೇ ಇರುತ್ತಲ್ಲ. ಸೊ ಹಾಗಾಗಿ ಮಹಿಳಾ ಸಮಿತಿಗೆ ನನ್ನ ಹೆಸರು ಹಾಕಿದ್ದಾರೆ. ಸೊ ಯಾರಾದರೂ ಸಬ್ಸ್ಕ್ರೈಬರ್ ಮನಸ್ಸು ಮಾಡಿ ತಗೊಳ್ಳಿ, ನನ್ನ ಹೆಸರನ್ನು ಉಳಿಸಿ, ಓಕೆನಾ? ಓಕೆ ಆಯ್ತಾ? ಅದೇ ತೊಂದರೆ ಏನಂಡಲ್ಲ. ಆನಂದ್ ರೆಡಿ ಇಪ್ಪರು, ಆನಂದ್, ಅಶೋಕಣ್ಣ, ಇಡ್ಬೇಕ, ಮಹೇಶ್, ಸುಚಿ, ಶ್ವೇತಾ, ಭಾಗ್ಯಕ್ಕ, ನೆಕ್ಸ್ಟ್ ಅರುಣ, ಮಸ್ತ್ ಬುಧರುಣ, ಮನೋಹರ್, ಹರಿಪ್ರಸಾದ್, ಹರೀಶ್, ಜಮೀಲಾ, ಮಸ್ತ್ ಜನ ಉಳ್ಳರು. ನೀತಿದೆ ತೊಂಡಲ್ಲ ಯಾವ ಬುಕ್ ಫುಲ್ ಖಾಲಿ ಹಾಕೊಂಡು ಇತ್ತೆ ಪಣೊಂದು ಪೋರಿ ಯೂಟ್ಯೂಬ್ ಒಂದು ಪಣಲೆ ಪೂರ ದೇತನು ಬೇರಿಂದ. ಸೊ ದೇತಂಡ್ರೆ ಟ್ರೈ ಮಂತ್ಲೆ ಅವೇ ನನ್ನ ಅಕೌಂಟ್ ನಂಬರ್ ಕೊರ್ಪೆ, ಈಗ ಕಾಸು ಬಾಡ್ಲಿ ಅನ್ ಬುಕ್ ಹಾಕ್ಲಾಗ ಏನು ಕೊರ್ಪೆ, ಸರಿನಾ? ಓಕೆ, ಗಿಫ್ಟ್ ತಿಕ್ಕನ ನಿಕ್ಲಿಗೆ ಇತ್ತೆ ಹನಿಯವರ ಡ್ಯಾನ್ಸ್ ನೋಡೋಬೇಕು, ಎಡಿಟ್ ಮಾಡ್ಬೇರು. ಹನಿದು ಡ್ಯಾನ್ಸ್ ನೋಡ್ಬೇಕಂತ ಕಲ್ತಿದ್ದು, ನೋಡುವ ಒಮ್ಮೆ. ಅದಕ್ಕಿಂತ ಮೊದಲು ನಾನು ಎಡಿಟ್ ಮಾಡ್ಕೊಳ್ತೇನೆ. ಮತ್ತೆ ಇಲ್ಲಿ ನೀರು ಹಾಕಿ ಗುಡಿಸ್ಬೇಕು. ನನ್ನ ಕೋಳಿಗಳ ಎಂತ ಹೇಳ್ತಾರೆ, ಕೋಳಿಗಳೆಲ್ಲ ಮಾಡಿಟ್ಟಿದೆ. ನನಗೆ ದಿನ ಇದೊಂದು ಕೆಲಸ, ಯಾವ್ದು ಕೆಲಸ ಇಲ್ಲದ್ರೂ ಇದೊಂದು ಕೆಲಸ ಇರುತ್ತೆ. ಹೂವಿನ ಗಿಡಕ್ಕೆ ನೀರು ಹಿಡಿತಾ ಇದ್ದೀನಿ ಇವಾಗ. 2 ದಿನಕ್ಕೊಂದ್ಸಲ ಈ ಕೆಲಸ. ಊಟದ ಇತ್ತು ನೀರು ಪತ್ತುನ ಇಲ್ಲಿ ಬಜ್ಜೆಯು ಆಡ್ದೇರು, ಸಂಡೆ ಅಂಡ ನೆಟ್ಬೇರು. ಜಾಗ್ರತೆ ಪಾಡೋಡು, ಜಾಗೃತೆಯಲ್ಲಿ ಹಾಕಲಿಲ್ಲ ಅಂದರೆ ಬೈಗುಳ ತಿನ್ನಬೇಕು. ಅಡಿಕೆ ಚಂಡಿ ಆದರೆ ಬೈತಾರೆ. ಇವಾಗ ಮೊದಲೆಲ್ಲ ತುಂಬ ಗಿಡ ಇತ್ತು, ಬಟ್ ಇವಾಗ ಅಂಗಳ ಸ್ವಲ್ಪ ಕ್ಲೀನ್ ಮಾಡಿ, ಅಂದರೆ JCB ಎಲ್ಲ ಬಂದ ಮೇಲೆ ಇಷ್ಟೇ ಇವಾಗ ಗಿಡ. ಹರೇ 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 ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ. ಏರಿ ಓಲ್ಲ ಏಪದವು ಓ ಪಪ್ಪನ ಲಾರಿದಾನ. ನಮ್ಮ ಲಾರಿದು ಅಡ್ವರ್ಟೈಸ್ಮೆಂಟ್ ಉಂಟು ನೋಡಿ ಇಲ್ಲಿ. ಹರಿಶ್ಚಂದ್ರ ಭಂಡಾರಿ ಹನಿದು ಫೋಟೋ ಕೂಡ ಉಂಟು. ನಾನಿಲ್ವಾ ಹನಿ? ನಾನಿಲ್ಲಂತೆ. ಫ್ರಜ್ಜು ಜೀತ್ ಕೀತ್. ಫಸ್ಟ್ ಟೈಮ್ ಅಂತ ನಮ್ದು ಅಡ್ವರ್ಟೈಸ್ ಹಾಕಿದ್ದು ಗಾಡಿನಲ್ಲಿ. ಅದಾ ಫಸ್ಟ್ ಟೈಮ್ ಆತ ಗಾಡಿದ ಅಡ್ವರ್ಟೈಸ್ ಮಾಡ್ನ ಲಾರಿದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಲಕ್ಕ ಕೃಷ್ಣ ಲಕ್ಕಿಡೆ ಹಾಳು ಮಾಡ್ಬಿಡ್ತೀನಿ. ಅರುವೇರು ಬೊಕ್ಕ ಎಂಕು ಇದು ನೋಡಿ ದೊಡ್ಡ ಪತ್ರೆ ಅಂದರೆ ಹೇಳ್ತಾವು ಸಾಂಬ್ರಾಣಿದ ಮಕ್ಕಳಿಗೆ ಶೀತಕ್ಕೆಲ್ಲ ಒಳ್ಳೆಯದಾಗತ್ತೆ. ಅಜ್ಜಿ ನೆಟ್ಟಿದ್ದು, ನಂದು ಅಜ್ಜಮ್ಮ ಅಲ್ಲಿ ನೆಟ್ಟಿದ್ರು. ಅದು ದನ ಎಲ್ಲ ತಿಂದು ಹಾಳು ಮಾಡಿತ್ತು. ಅದಕ್ಕೆ ಇವಾಗ ಇಲ್ಲಿ ಗಿಡ ನೆಟ್ಟಿದ್ರು. 2 ಕಡೆ ನೆಟ್ಟಿದ್ರು. ಒಂದು ಕಡೆ ಬಂದಿದ್ದೀನಿ, ಒಂದು ಕಡೆ ಇಲ್ಲ. ಸ್ವಲ್ಪ ಹಾಳಾಗಿದೆ. ಹರೇ ಕೃಷ್ಣ. ಹಾಗೆ ಮೆಹಂದಿ ಗಿಡ ಉಂಟು. ಮತ್ತು ಇದು ಯಾವುದಪ್ಪ, ಪಾರಿಜಾತ ಹೂ ಕೃಷ್ಣನಿಗೆ ಇಷ್ಟ ಅಲ್ಲ, ಅದು ಕೂಡ ಉಂಟು. ಬೆಳಿಗ್ಗೆ ಯಾವಾಗಲೂ ಇಡ್ತೇನೆ ನಾನು ಶ್ರೀಕೃಷ್ಣನಿಗೆ. ಓಲು ಕಿಚ್ಚು ಮಲ್ದನ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನು ಖುಷಿಯಾಗಿಟ್ಕೊಳ್ಳಿ. ಜೈ ರಾಧೆ ಕೃಷ್ಣ.